ಹಾಡಿಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದ ಬಗೆಗೆ ವ್ಯಂಗ್ಯವಾಡಿ ಕನ್ನಡಿಗರಿಂದ ಇಕ್ಕಿಸಿಕೊಂಡ ವ್ಯಕ್ತಿಯೊಬ್ಬನ ಕತೆ ವರದಿಯಾಗಿದೆ. ಸಂಜಯ್ ನಾಗ್ ಯುವ ಗಾಯಕ. ರಾಜ್ಕುಮಾರ್ ಉತ್ತಮ ನಟ ಇರಬಹುದು, ಆದರೆ ಭಯಂಕರ ಗಾಯಕ ಎಂದು ಈ ಯುವಕ ಎಕ್ಸ್ಪೋಸ್ಟ್ ಮಾಡಿದ್ದ. ಕೂಡಲೇ ಸಿಡಿದೆದ್ದ ಕನ್ನಡಿಗರು ಆತನನ್ನು ಎಕ್ಸ್ಪೋಸ್ಟ್ನಲ್ಲಿ ಬೆಂಬತ್ತಿದ್ದಾರೆ. ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ, ಕೋಗಿಲೆಯ ಸ್ವರಕ್ಕೆ ಕರುಬಿದ ಕಾಗೆ, ರಾಜ್ ಹಾಡು ಕೇಳುವುದು ಭಾಗ್ಯ, ಪಾಪಿಗೆ ಅದೇನು ಗೊತ್ತು ಎಂದು ಸರಪಟಾಕಿಗಳು ಸಿಡಿದಿದೆ. ಇದಾದ ಬೆನ್ನಿಗೆ ಸಂಜಯ್ ನಾಗ್ ಎಕ್ಸ್ಪೋಸ್ಟ್ ಖಾತೆಯನ್ನು ತೆಗೆದುಹಾಕಿರುವುದು ತಿಳಿದುಬಂದಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೆಂಗಳೂರು. ಯಾವ ಲೇಟ್ ಆಗಿ పోయి ಈ ಫರ್ನಿಚರ್ ಹೆಂಗ್ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ పోయి ಬಾಬಾ ಇಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬಿಡ್ಸೋದಿಚ್ಚಿಗೆ ಅಂದ್ ಕೈತಲ್ ನಿಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ದೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ